ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ತಲಪಾಡಿ ಲಾಗ್ಸ್. ವೀಕ್ಷಕರೇ, ಇನಿ ಎಂಕ್ಲು ಒಂಜಿ ಎಲ್ಲಿಯ ಪಿಕ್ನಿಕ್ ಮಂತೊಂದುಲ್ಲ. ಓಡೆ ಪಂಡ ತಲಕಾವೇರಿ ಪೋಂದುಲ್ಲ. ತಲಕಾವೇರಿಗೆ ಹೋಗ್ತಿದ್ದೀವಿ. ಹಾಗೆ ನಾವು ಬೆಳಿಗ್ಗೆ 6 ಗಂಟೆಗೆ ಹೊರಟಿದ್ದೀವಿ. ತಲಪಾಡಿಗೆ ಬಂದು ಮುಟ್ಟುವಾಗ ಸದನ 6:30 ನಾವು ಭರತ್ನವರ ಕಾರಲ್ಲಿ ಹೋಗುದುಂತ. ಹಾಗೆ ಅವರು ತಂದೆ ತಾಯಿ ಮತ್ತು ನಾನು ಮತ್ತು ಅಮಿತಾ ಮಹಾನ್ ಹಾಗೆ ಒಂದು 5 ಜನ ಸೇರಿಕೊಂಡು 6 ಜನ ಅಲ್ಲ 6 ಜನ ಸೇರಿಕೊಂಡು ನಾವು ತಲಕಾವೇರಿಗೆ ಹೋಗ್ತಿದ್ದೇವೆ. ತೂಲೆ ಕಾಸರಗೋಡದ ರೋಡು ಹೊಸತ್ತ ಸೂಪರ್ ಆತನ ಎಂಚ ಆತನ ತೂಲೆ ಈ ರೋಡು ಪೋಪು ನನಗೆ ಗೊತ್ತಾ ಒಂದಿಚ್ಚಿ ಅರ್ಧವಕ್ಕ ಎಂಕುಲಂಜಿ ಮೂಲು ಚಾಪರಿಯರ ಉಂತ್ಯ. ಇಲ್ಲಿ ನೋಡಿ ಇವರಿಗೆ ವಾಮಿಟ್ ಎಲ್ಲ ಆಗಿದೆ ಕಾರಲ್ಲಿ ಬಂದು ಯಾಕಂದರೆ ತುಂಬ ದೂರ ಬಂದೆವು. ಎಲ್ಲಿಗ ನಾವಲ್ಲಿ ಚಾಯ್ ಎಲ್ಲ ಕುಡಿತಿದ್ದೇವೆ. ನಮ್ಮ ಒಂಜಿ ಕಾಡದ ಮಧ್ಯಡು ಒಂಜಿ ಚಾ ಪರ್ಕ ಅಂದು ಇಂಚ ಪೂರ ಚಾ ಪೂರ ದೆತ್ತದ ಆತಂಡು ತಿಂಡಿ ಪೂರ ತಿನಿಯರ ಪ್ಲೇಟ್ ಪೂರ ದೆತ್ತೊಂದುಲ್ಲೇರು. ಮುಲ್ಪಂಡ ವೆಹಿಕಲ್ಸ್ ಪೂರ ಬಾಲ ಕಡಿಮೆ ಉಂಡು ಅಂಚಾದು ಮೂಲೆ ಒಂಜಿ ಎಡ್ಡೆ ಜಾಕಿ ಪಂದ ಇಂಕ್ಲಂಚ ಮೂಲು ಚಾ ಪರಿಯರ ಉಂತೀನಿ ನೋಡಿ. ಮಹಾನಿಗೆ ಬಹಳ ಇಷ್ಟ ಆಗಿದೆ. ಇವನ್ಸ ಮನೇಲಿ ಚಹಾ ಕುಡಿಯೋದು ಆಗಿನ ಹೊರಟಿದೆ. ನಾವೆಲ್ಲ ಚಹಾ ಕುಡ್ದಿದ್ದೇವೆ, ಸ್ವಲ್ಪ ತಿಂಡಿ ಎಲ್ಲ ತಿಂದು. ಆದರೆ ಇವನು ತಿಂಡಿ ತಿನ್ನಲಿಲ್ಲ. ಹಾಗೆ ಇವನಿಗೆ ಇದು ತಿಂಡಿ ಭಾರಿ ಖುಷಿ ಆಯಿತು. ಹಾಗೆ ಒಂದು ಸ್ವಲ್ಪ ಸಹ ಬಿಡತಿ ತಿಂತಿದ್ದಾನೆ. ಲತಕ್ಕನೊಂಜಿ ತಿಂಡಿ ಪಂಡ ಭಾರಿ ಸೂಪರ್ ಆತಂಡಿ, ಭಾರಿ ಟೇಸ್ಟ್ ಆತಂಡು. ಪುಳಿಯೋಗರೆ ಎಂಕ್ಲ ಪಂಡ ಪುಳಿಯೋಗರೆ ಮಂಕ್ಲೆ ಇಲ್ಲಡ ಮಂತೊಂದುಲ್ಲು ರಾಂಡವ ಆತೆಡ್ಡೆ ಒಂದಿಜ್ಜಾಂಡೆ ಎಂಕ್ಲ ಮರ ಲತಕ್ಕ ಮಂತಿನ ಪುಳಿಯೋಗರೆ ಭಾರಿ ಸೂಪರ್ ಆತಂಡು. ಅಪ್ಪಂಡ ನಮ್ಮ ಇಲ್ಲಡ ತಿನ್ಪುನೆಕ್ಲ ಪಿದ ಇಂಚಪೋದು ತಿನ್ಪುನೆಕ್ಲ ಮಸ್ತ್ ಡಿಫರೆನ್ಸ್ ಉಂಡತೆ. ಆಯ್ತು ಬೊಕ್ಕ ಇಂಕ್ಲು ಚಾ ಪೂರ ಪರ್ದು ಬೊಕ್ಕ ಒಂಜಿ ಅರ್ಧ ಗಂಟೆ ಪೂರ ಕುಲ್ಲುದು ಅಂಚಿಂಚಿ ಪೂರ ತೂದು ಬೊಕ್ಕ ಪಿದಾಡಿ. ಯಾಕೆಂತ ಹೇಳಿದರೆ ಇಲ್ಲಿ ಉಂಟಲ್ಲ ಕಾಲಿಗೊಂದು ಕಚ್ತದಲ್ಲ, ಕಚ್ಚೋದು ಗೊತ್ತೇ ಆಗೋದಿಲ್ಲ. ಅದು ರಕ್ತ ಇರುವಂಥದ್ದು ಇಲ್ಲಿ ಕಾಡಲ್ಲಿ ಜಾಸ್ತಿ ಇರುವುದು. ಹಾಗೆ ನಮಗೆ ಅದೆಲ್ಲ ಏನಾದರೂ ಉಂಟಾ ಅಂತೇಳಿ ಹೆದರಿಕೆ ಆಗ್ತಾ ಇತ್ತು. ಅದನ್ನೆಲ್ಲ ಉಂಟಾ ಇಲ್ಲೋ ಅಂತೇಳಿ ಫಸ್ಟ್ ನೋಡಿಕೊಂಡೆ ಮತ್ತು ನಾವಿಲ್ಲಿ ಚಹಾ ಕುಡಿಲಿಕ್ಕೆ ನಿಂತದ್ದು. ಅದು ಅವತ್ತೊಂದು ಸರ್ತಿ ನಾವು ಹೀಗೆ ಹೋಗಿರುವಾಗ ನಮಗೆ ಗೊತ್ತಿಲ್ಲ, ನಾವಲ್ಲಿ ನಿಂತು ಬೈಕ್ ನಿಲ್ಲಿಸಿ ಸ್ವಲ್ಪ ಹೊತ್ತು ನಿಂತು ಆಚೆ ಹೋಗುವಾಗ ಕಾಲಲ್ಲಿ ಏನು ಗೊತ್ತಾಗಲ್ಲ, ರಕ್ತ ಹರಿತಾ ಉಂಟು. ಎಂತ ಅಂತೇಳಿ ನೋಡುವಾಗ ಅದೊಂದು ಸಣ್ಣ ಹುಳ, ಒಂದು ಕೀಟಲ್ಲ, ಅದೊಂದು ಹುಳ, ಯಾವುದೋ ಒಂದು ಹುಳ. ಅದು ರಕ್ತ ಕುಡಿಯುವಂತೀರ, ಅದು ರಕ್ತ ಕುಡಿದು ಉಂಟಲ್ಲ, ಎಷ್ಟು ದಪ್ಪಾಗಿ ಕೆಳಗೆ ಬಿದ್ದಿದೆ ನಮಗೆ ಗೊತ್ತಿಲ್ಲ. ಅದು ಕಾಲಿನಲ್ಲಿ ತೂತಾಗಿ ರಕ್ತ ಹೋಗ್ತಾ ಉಂಟು, ನಮಗೆ ಗೊತ್ತೇ ಆಗಲಿಲ್ಲ. ಅದಕ್ಕೆ ನಾವು ಇಲ್ಲಿ ಜಾಗದಲ್ಲಿ ಫಸ್ಟಿಗೆ ಉಂಟಾ ಇಲ್ಲವ ಅಂತೇಳಿ ನೋಡಿಕೊಂಡು ಮತ್ತೆ ನಾವು ಇಲ್ಲಿ ಚಹಾ ಕುಡ್ಲಿಕ್ಕೆ ಇಲ್ಲದು. ತಿಂಡಿ ಭಾರಿ ಸೂಪರ್ ಆಗ್ತಂಡು. ಅಂಡ ಖಾಲಿ ಒಂದು ಬತ್ತಂಡು ಪೂರ ತಿಂದು ಖಾಲಿ ಮಂತಂಡ ಬೊಕ್ಕ ಎಂಕ್ಲಿಗೆ ಅಲ್ಪ ಬಡಾನಾಗ ತಿನಿಯರೆ ದಾಲ ಇಜ್ಜಿ ಐಕೋಸ್ಕರ ಒಂತೆ ದೀವೊಂಡ ಅರ್ಧ ಬೊಕ್ಕ ಎಂಕ್ಲಿತ್ತ ಪಿದ್ದಡಿಯ ಇಂದೆ ಫಾರೆಸ್ಟ್ ಪಾಸ್ ಅದಾಂಡು ಎಂಕ್ಲು ಇಂಚೆನೆ ದುಂಪು ಒಂದು ನನಗೆ ಸಡನ್ಲಿ ಅದು ಒಂಜಿ ಬಸ್ ಬೈದಿನಿ ಮಾರು. ಎಂಕ್ಲು 4th ಲಾಕ್ ಇಜ್ಜಿ ಮಾರು ಸೀದಾ ಬೈದಿನಿ ಸೀದಾ ಬೈದಿನಿ. ಅಪ್ಪಂಡ ಸಪೂರ ರೋಡ್ಲಲ್ಲ ಗೊತ್ತಾಗ್ತದೆ ಆಯಲ ವಾರ್ನ ಪಡ್ದು ಜಂಕ್ಲ ವಾರ್ನ ಪಡ್ದಿಚ್ಚ ಅಂಚಾದು ಅರ್ಜೆಂಟಲ್ಲ ಮಿಸ್ಟೇಕ್ ಉಂಡು. 2 ಪಾತ್ರೆ ಗೊತ್ತಾಗ್ತದೆ ಮಲ್ಲ ಫಸ್ಟ್ ಕ್ಲಾವೇ ರೋಡ್ ಆಪಲ್ ಪೋಂದು ಬರೋದು ಬೇರೆ ಅಂಚಾಗ ಫಾಸ್ಟ್ ಬೈತೀನಿ. ಎಂಚಾಂಡ್ಲ ಬಸ್ ಕೊಂಚ ಸೈಡ್ ಕೊಡ್ದು
ಎಂಕ್ಲು ಬರಿಟ್ ಉಂತದ್ದು ಸೀದಾ ಬತ್ತ ಅಂದೆ ಇತ್ತೆ ಎಂಕ್ಲು ಭಾಗಮಂಡಲ ಬತ್ತು ಮುಟ್ಟಿಯ ಅಂದೆ ಭಾಗಮಂಡಲ ದ್ವಾರ ತೊಜ್ಜೊಂದುಂಡು ಮೂಲು ಎಂಕ್ಲು ಇಪ್ಪೆದೆ ಮೇಯ್ದು ಅದು ಬೈದೀನಿ ಅವು ಅಪ್ಪೆದ ಮೇಲೆ ಮಡಿಕೇರಿ ಸೈಡ್ ಬತ್ತು ಆ ದ್ವಾರ ಅಂಚಿರ್ದು ತಿಕ್ಕೊಂಡು ಹೇಗಾದ್ರೂ ಬಂದು ಈಗ ಭಾಗಮಂಡಲ ಮುಟ್ಟಿದ್ದೆವು ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಾ ಉಂಟು ಭಾಗಮಂಡಲ ದೇವಸ್ಥಾನ. ನಾವೀಗ ಫಸ್ಟಿಗೆ ತಲಕಾವೇರಿಗೆ ಹೋಗುದು ಅಂತೇಳಿ ತಲಕಾವೇರಿಗೆ ಹೋಗಿ ಮತ್ತೆ ಭಾಗಮಂಡಲ ಬರುವಂಥ ಪ್ಲ್ಯಾನ್. ನೋಡಿ ಅಲ್ಲಿ ಆ ಕಡೆಯಲ್ಲಿ ಕಾಣ್ತಾ ಉಂಟು ಭಾಗಮಂಡಲ ದೇವಸ್ಥಾನ. ಈಗ ಸುಮಾರು ಒಂದು 10:30 ಗಂಟೆ ಆಗಿದೆ. 10:30 ಅಲ್ಲ 9:30 ಗಂಟೆ ಆಗುವಾಗ ಭಾಗಮಂಡಲದಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಭಾಗಮಂಡಲ ದೇವಸ್ಥಾನಲ್ಲಿ. ಇಲ್ಲಿಂದ ನಾವಿನ್ನು ತಲಕಾವೇರಿಗೆ ಫಸ್ಟಿಗೆ ತಲಕಾವೇರಿಗೆ ಹೋಗಿ ಮತ್ತೆ ನಾವು ಭಾಗಮಂಡಲ ಬರುವ ಅಂತೇಳಿ ತುಲೆಂದು ಭಾಗಮಂಡಲದ ತಲಕಾವೇರಿದ ರೋಡು ಭಾಗಮಂಡಲ ಒಂದುವೆ ದೇವಸ್ಥಾನ ತೋಜೊಂದುಂಡು. ಓ ಬರ್ಸದ ಮೋಡ ಇಂಚ ಬರೊಂದುಂಡು ಬರ್ಸ ಮಾತ್ರ ಇಜ್ಜಿ ಬರ್ಸ ಬಾರಿ ಕಡಿಮೆ ಎಂಕ್ಲಿಗೆ ಓಲ್ಲ ಬರ್ಸ ತಿಕ್ಕಿಜಿ ಬರ್ಸ ಮೀನು ತಿಕ್ಕದಿಂದ ಕಿರಿಕಿರಿ ಆಯ್ತು. ಒಂದು ಭಾಗ ಒಂದು ತಲಕಾವೇರಿದ ರೋಡು ವೆಹಿಕಲ್ಸ್ ಪೂರ ಭಾರಿ ಕಡಿಮೆ ಉಂಡು ಪಂಡ ಎಂಕ್ಲು ಪಂಡ ಈ ಟೈಮ್ ವೆಹಿಕಲ್ಸ್ ಆತು ಇಜ್ಜನ್ ಪಂಡ ಬೇಗ ಪೋಂಡ ನಂಗೆ ವೆಹಿಕಲ್ಸ್ ಆತು ತಿಕ್ಕುಜಿ ಒಂಚೂರು ಲೇಟ್ ಅಂಡ ವೆಹಿಕಲ್ಸ್ ಜಾಸ್ತಿ ಒಂದುಂಡು ಎಂಕ್ಲು ಪೋಯಿನದು ಬುಕ್ಕ ಮಸ್ತ್ ವೆಹಿಕಲ್ ಪಿರೋಡು ಬರೋದುಂಡು ಆಂಡಲ ವೆಹಿಕಲ್ಸ್ ಮಿತ್ತು ಬೋತಿನ ವೆಹಿಕಲ್ಸ್ ಕೆಲವೊಂಜಿ ಬರೋದುಂಡು ಪೂರ ಬಸ್ ಒಂಜಿ ಬತ್ತಿನ ತಮಿಳ್ನಾಡುದ ಪಂಡ ಸಪೂರ ರೋಡ್ ಅತ್ತ ಒಟ್ಟ ಸ್ಪೀಡ್ ಪೋಯರ್ಲ ಆಪಿಸ್ ಪಂಡ ಜಾಗ್ರತೆ ಪೋಡಾಪುನುಂಡು ಅದೇ ಕೆಲವು ಪೋಂದುಂಡು ತುಲೆ ಲೈನ್ಡೆ ಮಿತ್ತು ಪಂಡ ಸೈಡಕ್ಕೊಂದು ಪೋಯರ್ಲ ಗೊತ್ತಿಜ್ಜಿ ಪಂಡ ಎದುರದ್ದು ಗಾಡಿ ಬತ್ತ ನಾವು ಟರ್ನ್ ರೋಡ್ಲತ್ತ ಗೊತ್ತಿತ್ತು ಪಂಡ ಆಪಲ್ ಪೋಪನ ಗೊತ್ತಾವ ಒಂದು ಪಂಡ ಇಂಕ್ಲು ಫಸ್ಟ್ ಓಪನ್ ಆಯ್ತ ಆಯಂಬೆ ಬರತ್ತಂಜಿ 2 ಸರ್ತಿ ಪೋತೆಗೆ ಅಂಚೆ ಎಂಕ್ಲೆ ಯಾನೊಂದು ಫಸ್ಟ್ ಪೋಪನ ಅಂಚಾದ ಎಂಕ್ಲಿಗೆ ರೋಡದ ವಿಷಯ ಗೊತ್ತಿತ್ತು. ನೋಡಿ ಇಲ್ಲೆಲ್ಲ ಬೈಕಲ್ಲಿ ಕೂಡ ಹೋಗ್ತಾ ಇದ್ದಾರೆ ಮಾತ್ರ ಫಸ್ಟಿಗೆ ಒಂದ್ಸರಿ ಹೇಳಿದ್ರು ಮಾರ ಬೈಕಲ್ಲಿ ಯಾರು ಹೋಗ್ಬಾರ್ದು ಹಾಗೆ ಹೀಗೆ ಅಲ್ಲಿ ಹುಲಿ ಉಂಟು ಚಿರತೆ ಉಂಟು ಹಿಡಿತದೆ ಅಂತ. ಇಲ್ಲಿ ನೋಡುವಾಗ ಎಲ್ಲ ಬೈಕಿನಲ್ಲಿ ಎಲ್ಲ ಹೋಗ್ತಾನೆ ಇದ್ದಾರೆ. ಅಷ್ಟು ದೊಡ್ಡ ಹೇಳುವಂಥ ವಿಷಯ ಏನಿಲ್ಲ ಬೈಕಲ್ಲಿ ಸುಗ್ಬೋದು ಅಲ್ಲಿ ಆ ಕಾಡಿನಲ್ಲಿ ನಾವು ಹೋಗುವಾಗಲೇ ಬೈಕಿನಲ್ಲಿ ಬರ್ತಿದ್ದಾರೆ ಮಾರ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಮಾರ ಇಲ್ಲಿ ಇದು ಉಂಟು ಆನೆ ಉಂಟು ಅದು ಚಿರತೆ ಉಂಟು ಅಂತೇಳಿ ನೋಡುವಾಗ ಬೈಕಲ್ಲಿ ಹೋಗ್ತಿದ್ದಾರೆ ಬಹುಶಃ ಯಾಕಂದರೆ ಅದೇ ಊರಿನವ್ರು ಇರ್ಬೋದು ಅವ್ರಿಗೆ ಗೊತ್ತಿರ್ತದಲ್ಲ ಯಾವ ಪ್ಲೇಸಲ್ಲಿ ಎಲ್ಲಿ ಎಂತ ಉಂಟು ಏನು ಅಂತ. ನಾವು ಹೊಸಬ್ರೆಲ್ಲ ಹೋಗೋರು ಜಾಗ್ರತೆ ಎಲ್ಲಿ ಹೋಗ್ಬೇಕು. ಅವತ್ತೊಂದು ಸರಿ ನಾವು ಹೋಗುವಾಗಿ ಮಡಿಕೇರಿಯಾಗಿ ಬಂದದ್ದು ಅವತ್ತು ಬಂದು ಭಾಗಮಂಡಲದಲ್ಲಿ ಬಾಕಿ ಆಗುತ್ತೆ ಯಾಕೆಂದರೆ ತಲಕಾವೇರಿ ಮೇಲೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಯಾಕೆಂದರೆ 5:30 ಗಂಟೆ ದಾಟಿದೆ ಹಾಗೆ ನಾವು ಈ ಸರ್ತಿ ತಲಕಾವೇರಿಗೆ ಹೋಗಲೇಬೇಕು ಅಂತೇಳಿ ಹೊರಟದಲ್ಲಿ ಬಂದು ಬಿಟ್ಟೆವು. ಹೀಗೆ ನೋಡಿ ಮಂಜು ಬರ್ತಾ ಉಂಟು ಇಲ್ಲಿ ಮೇಲ್ಗಡೆ ಫುಲ್ಲು ಮಂಜು ಉಂಟು ಕಾಣಬೇಕು ಗೊತ್ತಾಗಲಿಲ್ಲ ಮೋಡ ಬರ್ತಾ ಉಂಟು ಮಂಜಿತ್ತು. ಮೂಲ ಮಸ್ತ್ ವೆಹಿಕಲ್ ಉಂಟು ಮಾರ ಫುಲ್ಲು ಬ್ಲಾಕ್ ಉಂಟು ಅಂದು ನನ್ನ ಅಂದೆ ಗೇಟ್ ಪಾಸ್ ಆಂಡು ಗೇಟ್ ಪಾಸ್ ಏನಿದ್ದು ಬೊಕ್ಕ ಒಂಚೂರು ದುಂಪುಡು ಮಸ್ತ್ ವೆಹಿಕಲ್ ಬೈದಿನ ಮಾರ ತುಂಬಿ ಬತ್ತದು ಉಂಟುದುಂಟು ಪೂರ ಎಂಕ್ಲು ಬನ್ನಾಗನೆ ಲೇಟ್ ಆಗ್ತದೆ ಮಾರ ಎಂಕ್ಲಿಗೆ ಅವಲ್ದೆಲ್ಲ ತಿಕ್ಕಿಸಿ ಮೂಲ ಮಸ್ತ್ ವೆಹಿಕಲ್ ಉಂಟು ತುಳು ಮಂಜು ತೂಲೆ ಮಾರ ಆಲೆಕಡೆ ಕಾಂಡ ಮೀನು ಬೇಗ ಮೀನು ಬತ್ತನ ಮೂಲ ಪೋಯರ್ನ ಆಗ್ತು ಅಂದ ಜನಕ್ಲು ಪೂರ ಮೂಲು ಉಂತೊಂದುಲ್ಲಿರು ಮಾರ ಫುಲ್ಲು ಗಾಡಿ ಇಂಚಿದ ಮೇಟ್ ಮಸ್ತ್ ಉಂಟು ನಾನು ಅಂಚೆ ಎಂಕ್ಲೆ ಪೋದು ಗಾಡಿ ದಿಯರ್ ಜಾಗೆ ಉಂಡ ಇಂಚಂದು ಗೊತ್ತಬ್ಸಿ ಎಂಚಾಡ್ಲ ನಮ್ಮ ತಲಕಾವೇರಿ ಬತ್ತದ ಮುಟ್ಟಿಯ ನನ್ನ ದೇವಸ್ಥಾನಕ್ಕೆ ಪಿದಾಡು ಪಂಡ ಎಂಕ್ಲು ಪಂಡ ಈ ಲಾಗನ್ ಮಾತ್ರ ಇಡೇ ಎಂಡ್ ಮಂತೊಂದುಲ್ಲ ನೆಕ್ಸ್ಟ್ ಲಾಗ್ ನನ್ನ ಎಲ್ಲದ ವೀಡಿಯೋ ಇಂಕ್ಲು ಪಾಡೊಂದುಲ್ಲ ಅಂಚ ಇಂಕ್ಲು ಬರ್ಪುನು ಮುಟ್ಟದ ಲಾಗ್ ಇತ್ತೆ ಇಂಚಾಲ ಮಂತದ್ದು ಎಂಡ್ ಮಂತೊಂದುಲ್ಲ. ವೀಕ್ಷಕರೇ ಒಂದು ಲಾಗ್ ಮಾತ್ರ ತುದು ಸಪೋರ್ಟ್ ಮನ್ಪ್ಲೇವೆ ಪಕ್ಕ ಹೊಸಬ್ರು ಏರಿನ ಸಬ್ಸ್ಕ್ರೈಬ್ ಮನ್ಪ್ಲೆ ಲಾಗ್ ಮಾತ್ರ ಪೂರ್ತಿ ಎಂಡ್ ಮುಟ್ಟತ್ತೂಲೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ನಮಸ್ತೆ. ಮುಂದಿನ ಲಾಗಿನಲ್ಲಿ ಮತ್ತೆ ಭೇಟಿಯಾಗುವ. ಬೀಜ ಸಮ
ಚಳಿ ಉಂಟಲ್ಲ,